ಇಲ್ಲೊಂದು ಸ್ಪೆಷಲ್ ಐಲ್ಯಾಂಡ್ ಇದೆ. ಓ, ಜುರಾಸಿಕ್ ಪಾರ್ಕ್. ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ನೇತ್ರಾನಿ ಐಲ್ಯಾಂಡ್ಗೆ ಟ್ರಾವೆಲ್ ಹೊಡೆದು ಇದು ಎಲ್ಲಿರುವುದು ಹೇಳ್ತೇನೆ, ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇದು ಎಲ್ಲಿರುವುದು ಕರೆಕ್ಟ್ ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಇದಕ್ಕೊಂದು ವಿಶೇಷತೆ ಉಂಟು, ಇದಕ್ಕೊಂದು ಸ್ಪೆಷಲ್ ಉಂಟು. ಪುನೀತ್ ರಾಜ್ಕುಮಾರ್ ಲಾಸ್ಟ್ ಒಂದು ಡಾಕ್ಯುಮೆಂಟ್ ಉಂಟಲ್ಲ, ಗಂಧದ ಗುಡಿ, ಅದರಲ್ಲಿ ಸ್ಕೂಬಾ ಡೈವಿಂಗ್ ಉಂಟಲ್ಲ, ಆ ಸ್ಕೂಬಾ ಡೈವಿಂಗ್ ಈ ಪ್ಲೇಸ್ ಅಲ್ಲಿ ಮಾಡಿದ್ದು, ನೇತ್ರಾನಿ ಐಲ್ಯಾಂಡ್ ಅಲ್ಲಿ ಮಾಡಿದ್ದು. ಇದು ಎಲ್ಲಿರುವುದು ಹೇಳ್ತೇನೆ. ಒಳ್ಳೆ ರೀತಿಯಲ್ಲಿ ಇವತ್ತು ಬಿಸಿಲುಂಟು. ಈಗ ಸ್ವಲ್ಪ ಮಳೆ ಬಂದದಷ್ಟೇ, ಒಂದು 12ವರೆಗೆ ಒಳ್ಳೆ ರೀತಿಯಲ್ಲಿ ಮಳೆ ಬಂತು, ಸ್ವಲ್ಪ ಮಳೆ. ಇವತ್ತು ದೂರ ಹೋಗುದು ನಾವು ನೇತ್ರಾನಿ ಐಲ್ಯಾಂಡ್, ಇಲ್ಲಾದ್ರೆ ನೇತ್ರಾನಿ ದ್ವೀಪಕ್ಕೆ ಟ್ರಾವೆಲಿಂಗ್ ಮಾಡುದು. ಅಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ನೇತ್ರಾನಿ ಐಲ್ಯಾಂಡ್ ಇಲ್ಲದ್ರೆ ನೇತ್ರಾನಿ ದ್ವೀಪ ಇದೆಲ್ಲೂ ಇರುವುದು ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ ಎಂಬ ತಾಲೂಕಲ್ಲಿ ಇರುವುದು. ಮುರುಡೇಶ್ವರಕ್ಕೆ ಹತ್ತಿರ ಆಗುವುದು ಈ ಪ್ಲೇಸ್. ಮುರುಡೇಶ್ವರದಿಂದ ಕೇವಲ 19 ಕಿಲೋಮೀಟರ್ ಇರುವುದು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದಕ್ಕೆ ಬೇರೆ ಬೇರೆ ಹೆಸರುಂಟು. ಪಾರಿವಾಳ ದ್ವೀಪ ಅಂತ ಹೇಳ್ತಾರೆ, ಮತ್ತೊಂದು ಹೆಸರುಂಟು ಬಜರಂಗಿ ದ್ವೀಪ ಅಂತ ಹೇಳ್ತಾರೆ. ಕೆಲವು ರೀತಿಯ ಐಲ್ಯಾಂಡ್ಗೆ ಹೆಸರುಂಟು ಇದಕ್ಕೆ. ಮತ್ತೆ ಇದೊಂದು ವಿಶೇಷತೆ ಉಂಟು. ಇದೊಂದು ಹೃದಯ ಆಕಾರದಲ್ಲಿ ಇರುವ ಒಂದು ಐಲ್ಯಾಂಡ್ ಆಗಿದೆ, ಒಂದು ದ್ವೀಪವಾಗಿದೆ. ಇದು ಎಲ್ಲಿರುವುದು ನಿಮಗೆ ತಿಳಿಸಿಕೊಟ್ಟೆ. ನಿಮಗೆ ಇದರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಹೃದಯ ಆಕಾರದಲ್ಲಿರುವ ಒಂದು ಐಲ್ಯಾಂಡ್ ಆಗಿದೆ ನೇತ್ರಾನಿ ಐಲ್ಯಾಂಡ್. ಇದು ಎಲ್ಲಿರುವುದು ನಿಮಗೆ ತಿಳಿಸಿಕೊಟ್ಟೆ. ಮತ್ತೊಂದು ಹೇಳ್ಬೇಕಾದ್ರೆ ಬೇರೆ ಬೇರೆ ಹೆಸರುಂಟು. ಬಜರಂಗಿ ಐಲ್ಯಾಂಡ್, ಪಾರಿವಾಳ ಐಲ್ಯಾಂಡ್, ಹೃದಯ ಆಕಾರದ ಐಲ್ಯಾಂಡ್. ಇದೊಂದು ಲವ್ ಶೇಪ್ ಅಲ್ಲಿ ಇರುವ ಒಂದು ಐಲ್ಯಾಂಡ್ ಆಗಿದೆ. ಇಲ್ಲಿ ಒಂದು ಟೆಂಪಲ್ ಉಂಟು, ಜೈ ಬಜರಂಗಿ ಟೆಂಪಲ್ ಅಂತ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹತ್ತಿರ ಆಗುದು, ಮುಂಬೈ, ಗೋವಾ, ಮಂಗಳೂರು, ಬೆಂಗಳೂರು ಅಲ್ಲಿಗೆ ಅಂತ ಹತ್ತಿರ ಆಗುವ ಒಂದು ಐಲ್ಯಾಂಡ್ ಆಗಿದೆ. ಇದು ಅರೇಬಿಯನ್ ಸಮುದ್ರದಲ್ಲಿ ಇರುವ ಒಂದು ಸಣ್ಣ ಭಾರತದ ಒಂದು ದ್ವೀಪವಾಗಿದೆ, ಒಂದು ಐಲ್ಯಾಂಡ್ ಆಗಿದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿರುವ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಮುರುಡೇಶ್ವರದಿಂದ 19 ಕಿಲೋಮೀಟರ್ ಇರುವುದು ಈ ಪ್ಲೇಸ್. ಒಳ್ಳೆ ಇಬ್ರು ಪ್ಲೇಸ್. ನೀವು ಮುರುಡೇಶ್ವರಕ್ಕೆ ಹೋದರೆ ಈ ಪ್ಲೇಸ್ಗೆ ಹೋಗಿ. ಇಲ್ಲಿ ಸ್ಕೂಬಾ ಡೈವಿಂಗ್ ಯಾವ ಟೈಮಿಗೆ ಒಳ್ಳೇದು ಅಂದ್ರೆ ಅಕ್ಟೋಬರ್ ಇಂದ ಏಪ್ರಿಲ್ ತನಕ ಒಳ್ಳೇದು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನೇತ್ರಾನಿ ಐಲ್ಯಾಂಡ್ ಅಲ್ಲಿ ಯಾವಾಗ ಸ್ಕೂಬಾ ಡೈವಿಂಗ್ ಮಾಡಿದ್ರೆ ಒಳ್ಳೇದು, ಅಕ್ಟೋಬರ್ ಇಂದ ಏಪ್ರಿಲ್ ತನಕ ಹೋದ್ರೆ ಒಳ್ಳೇದು. ಮತ್ತೊಂದು ಹೇಳ್ಬೇಕಾದ್ರೆ ಈ ಐಲ್ಯಾಂಡ್ ಉಂಟಲ್ಲ, ಈ ನೇತ್ರಾನಿ ಐಲ್ಯಾಂಡ್ಗೆ ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು, ಡಿಸೆಂಬರ್ ಇಂದ ಜನವರಿವರೆಗೆ ಒಳ್ಳೇದು. ಇಲ್ಲಿ ಸ್ಕೂಬಾ ಡೈವಿಂಗ್ ಎಷ್ಟು ಪ್ರೈಸ್, 5,000 ರೂಪಾಯಿ ಅಂತ ಕಾಣ್ತದೆ ಎಂಟ್ರಿ ಫೀಸ್. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಈ ಐಲ್ಯಾಂಡ್ಗೆ ಹೋಗ್ಲಿಕ್ಕೆ ಎಷ್ಟು ರೂಪಾಯಿ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ, ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ 6 ಗಂಟೆವರೆಗೆ ಉಂಟಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಅದು ಸಹ ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ನೇತ್ರಾನಿ ಐಲ್ಯಾಂಡ್ಗೆ ಬೆಂಗಳೂರಿಂದ 600 ಕಿಲೋಮೀಟರ್ ಉಂಟು. ಮಂಗಳೂರು ವಿಮಾನ ನಿಲ್ದಾಣದಿಂದ 150 ಕಿಲೋಮೀಟರ್ ಇರುವುದು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ. ಇಲ್ಲಿ ಸ್ಕೂಬಾ ಡೈವಿಂಗ್ ಎಷ್ಟು ರೂಪಾಯಿ ಅಂತ ಕಾಣ್ತದೆ, 5,000 ರೂಪಾಯಿ. ಈ 5,000 ರೂಪಾಯಿಯಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿ ಐಲ್ಯಾಂಡ್ ನೋಡ್ಲಿಕ್ಕೆ ಆಗ್ತದೆ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಇಲ್ಲಿ ಓದೋರಿಗಿದ್ರೆ ನಿಮ್ಮ ಅನುಭವ ಎಲ್ಲ ಕಮೆಂಟ್ ರೀತಿಯಲ್ಲಿ ಶೇರ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್. ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಎಲ್ಲರೂ ಹೇಳಿ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬಾಯ್.